ನೀನು ಈ ಕ್ಷೇತ್ರದಲ್ಲಿ ಇನ್ನೂ ಬೆಳಿಲಿಕ್ಕುಂಟು. ಆದ್ರಿಂದ ನೀನು ಹೋಗು. ನನಗೆ ಬದುಕನ್ನು ಕೊಡುವವ ನೀನು? ಹೌದಾ? ಈಗ ನಿನಗೆ ಬದುಕು ನಾನೇ ಕೊಡುವ. ಹೇಗೆ? ಆದ್ರಿಂದ ನೀನು ಹೋಗು. ಔದಾರ್ಯವನ್ನು ಪಡೆದಿದ್ದೇನೆ. ನಿನ್ನ ಅಪ್ಪನನ್ನು ಕಳಿಸಿ ಹೋಗು. ನೀನು ಕೈಲಾಸದಿಂದ ಇಳಿದು ಬಂದ ಶಿವ ಅಲ್ಲ, ನೀನು ಚಂದ್ರ ಅಲ್ಲ. ಅವನನ್ನಾದ್ರೂ ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ಯಕ್ಷಗಾನ ಗೆಲ್ಗೆ.